ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಬೈಂದೂರು ಶಾಸಕರಿಂದ ಸುಮಾರು ವರ್ಷಗಳಿಂದ ಕಿರುಕುಳ. ಮೂಕಾಂಬಿಕೆಯ ಮೊರೆ ಹೋದ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಧ್ಯಮದ ಮುಂದೆ ಮನದ ನೋವನ್ನ ತೋಡಿಕೊಂಡ ಸದಾನಂದ. ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಕೊರೋನಾ ಪಾಸಿಟಿವ್. ನನ್ನ ಸಂಪರ್ಕಕ್ಕೆ ಬಂದವರು ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ. ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು. ಕರಾವಳಿಯಲ್ಲಿ ಎಗ್ಗಿಲ್ಲದೆ ಸಾಗುತ್ತಿದೆ ಗೋಕಳ್ಳತನ. ಹಸು ಕದ್ದು ಗೋಮಾಂಸ ಮಾರಾಟ ಮಾಡುತ್ತಿದ್ದ ಖದೀಮರು. ಆರೋಪಿಗಳಿಂದ 164 ಕೆಜಿ ಗೋಮಾಂಸ ಪೊಲೀಸ್ ವಶ.